ಗುರುಭ್ಯೋ ನಮಃ. ಸಭಾ ಸರಸ್ವತಿಗೆ ಬಂದಿರೋ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ. ತುಂಬಾ ಸಂತೋಷ ಆಗ್ತಾ ಇದೆ. ಒಂದು ಒಳ್ಳೆಯ ದಿನ, ಶುಭ ದಿನ. ಸೊ ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಅಂಡ್ ಸರ್, ನಿಮಗೂ ರಜನಿ ಅವರಿಗೆ ಸೊ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಐ ಆಮ್ ಸೋ ಹ್ಯಾಪಿ ಟು ಇವತ್ತು ಅನಂತ್ ನಾಗ್ ಅವರು ಅಂಡ್ ಪ್ರಕಾಶ್ ಬೆಳವಡಿ ಅವರು, ಬಿಕಾಸ್ ನಿಮ್ಮನ್ನೆಲ್ಲ ನೋಡಿಕೊಂಡು, ಇನ್ ದ ಸೆನ್ಸ್ ಇವನ್ ದೋ ಐ ಸ್ಟಾರ್ಟೆಡ್ ಆಸ್ ಅ ಚೈಲ್ಡ್ ಆಕ್ಟರ್, ನನ್ನ ಮಾತೃಭಾಷೆ ತೆಲುಗು, ಆದ್ರೆ ನಾನು ಮೇಡ್ ಇನ್ ಬೆಂಗಳೂರೇ. ಬಿಕಾಸ್ ಅಮ್ಮ ಕನ್ನಡ ಫಿಲ್ಮ್ಸ್ ಅಲ್ಲಿ ಆಕ್ಟ್ ಮಾಡಿದ್ರು. ಶಿ ಆಕ್ಟೆಡ್ ವಿತ್ ಡಾಕ್ಟರ್ ರಾಜ್ಕುಮಾರ್ ಅವರು. ಮಕ್ಕಳ ರಾಜ್ಯ ಅಂತ ಒಂದು ಫಿಲ್ಮ್, ಅದರಲ್ಲಿ BR ಪಂತ್ ಅವರು, ಅದರಲ್ಲೂ ಅಮ್ಮ ಆಕ್ಟ್ ಮಾಡಿದ್ರು, ಕೃಷ್ಣ ಜ್ಯೋತಿ ಅಂತ. ಸೊ ಆ ಕಾಲದಲ್ಲಿ ಎಲ್ಲ ಫಿಲ್ಮ್ಸು ಚೆನ್ನೈಯಲ್ಲಿ ಶೂಟಿಂಗ್. ಸೊ ಅಮ್ಮ ಬಿಲಾಂಗ್ಸ್ ಟು ಬಾಗೇಪಲ್ಲಿ ಅಂಡ್ ಅಪ್ಪ ಬಿಲಾಂಗ್ಸ್ ಟು ಕಳ್ಳೇಪಲ್ಲಿ, ಅದು ವೈಜಾಗ್. ಸೊ ನಮಗ್ ಗೊತ್ತಿಲ್ಲದೆ ಅವರಿಬ್ರು ಮದುವೆ ಮಾಡಿಕೊಂಡು, ಸೊ ನಾನು 1961 ಅಲ್ಲಿ, ಸೊ ಸರ್ ರೀಸೆಂಟ್ ಆಗಿ ಐ ಫಿನಿಶ್ ಮೈ ಷಷ್ಠಿ ಪೂರ್ತಿ 68th ಬರ್ಡೇ. ಸೊ ಮೊನ್ನೆ ಜುಲೈ 27th ನನ್ನ 68th ಬರ್ಡೇ ಆಯ್ತು. ಈ ಸ್ವರ ಅಪ್ಪ ಕೊಟ್ಟಿದ್ದು, ಸಂಸ್ಕಾರ ಅಮ್ಮ ಕೊಟ್ಟಿದ್ದು, ಅನುಗ್ರಹ ದೇವರದು, ಅಭಿಮಾನ ನಿಮ್ಮೆಲ್ಲರದು, ಆಶೀರ್ವಾದ ನಿಮ್ಮಂತವ್ರದ್ದು. ಸರ್, ಐ ಆಮ್ ಸೋ ಹ್ಯಾಪಿ ಟು ಟೆಲ್ ಯು ಟುಡೇ. ಐ ಡೋಂಟ್ ನೋ, ನಿಮಗೆ ಗೊತ್ತಿರೋ ಗೊತ್ತಿಲ್ಲ, ನಾನು ನಿಮಗೆ ತೆಲುಗಲ್ಲಿ ವಾಯ್ಸ್ ಕೊಟ್ಟೆ, ಡಬ್ಬಿಂಗ್. ಭಕ್ತ ಪ್ರಹ್ಲಾದ ಫಿಲ್ಮ್ ಅಪ್ಪ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಾಯ್ಸ್ ಕೊಟ್ಟಿದ್ರು. ನಾನು ನಿಮಗೆ ಆಸ್ ಅ ನಾರದ ನಾನೇ ವಾಯ್ಸ್ ಕೊಟ್ಟೆ ನಿಮಗೆ. ಅಂಡ್ ಶಂಕರ್ ನಾಗ್ ಅವರಿಗೂ ತುಂಬಾ ಫಿಲ್ಮ್ಸ್ ಅಲ್ಲಿ ನಾನು ವಾಯ್ಸ್ ಕೊಟ್ಟೆ. ಸೊ ಸೋ ಸೋ ಹ್ಯಾಪಿ ಸರ್. ಅಂಡ್ ನನ್ನ ಅದೃಷ್ಟ ಬೆಂಗಳೂರು ಬಂದು ಟಿ.ಸಿ. ವೆಂಕಟೇಶ್ ಅವ್ರ ಫಿಲ್ಮ್ ಯು ಆಕ್ಟೆಡ್ ಆಸ್ ಅ ಚೀಫ್ ಮಿನಿಸ್ಟರ್. ಎಸ್ ಸರ್, ಆ ಕ್ಲೈಮ್ಯಾಕ್ಸ್ ಅಲ್ಲಿ ನನಗೊಂದು 20 ಪೇಜ್ ಡೈಲಾಗ್ ಇತ್ತು, ಆದ್ರೂ ನಿಮಗೆ ಆ ಪೇಷನ್ಸ್ ಇತ್ತು. ಸೊ ಥಿಯೇಟರ್ ಕೇಳ್ತಾರೆ ಇಲ್ವೋ, ಫಸ್ಟ್ ನೀವು ಕೇಳಬೇಕು. ಸೊ ಯು ರಿಯಲಿ ಲವ್ಡ್ ಇಟ್ ಅಂಡ್ ದಟ್ ವಾಸ್ ಅ ಗ್ರೇಟ್ ಬ್ಲೆಸ್ಸಿಂಗ್. ಥ್ಯಾಂಕ್ ಯು. ಅಂಡ್ ಸರ್, ನಾನಾಗ್ಲಿ, ರವಿಶಂಕರ್ ಆಗ್ಲಿ, ಮೊನ್ನೆನೂ ನಿಮ್ ಬಗ್ಗೆ ಮಾತಾಡ್ತಾ ಇದ್ವಿ. ವಂಡರ್ಫುಲ್ ಆಕ್ಟರ್ಸ್. ನಿಮ್ಮಂತವ್ರು ನೋಡ್ಬಿಟ್ಟು ಇಂಥ ಕ್ಯಾರೆಕ್ಟರ್ಸ್ ನಮಗೂ ಬರ್ಬೇಕು, ಈ ತರ ನಾವು ಮಾಡ್ಬೇಕು ಅನ್ನೋದೇ ಈಗ. ಇವೆಂದು ಸರ್ ನೆಕ್ಸ್ಟ್ ಇಯರ್ಗೆ ನಾನು ರಂಗಭೂಮಿ ಕಲಾವಿದ ಸರ್. ಐ ಸ್ಟಾರ್ಟೆಡ್ ಇನ್ 1972. ಅವರ ಈ ರಚನಾ ಚಮತ್ಕೃತೇವಿ ಯೋಗಾನಿ ಪ್ರಕೃತಿ ಸೌಂದರ್ಯమును అధక్కరించుచు కురు సార్వభౌముడనైన నా మానసమును సైతం ఆకర్షించుచున్నది. సో దట్ వాస్ మై ఫస్ట్ డైలాగ్ యాస్ దుర్యోధన when I was 11 years old. ಸೊ ನೆಕ್ಸ್ಟ್ ಇಯರ್ಗೆ 50 ವರ್ಷ ಆಗ್ತಾ ಇದೆ ಮೇಕಪ್ ಹಾಕೊಂಡು, ನಟ ಪ್ರಸ್ಥಾನ, ಮೇಕಪ್, ವಾಟ್ ಎವರ್ ಯು ಕಾಲ್ ಇಟ್. ಅಂಡ್ ಐ ಸ್ಟಾರ್ಟೆಡ್ ಎಸ್ ಅ ಚೈಲ್ಡ್ ಆಕ್ಟರ್. ಲೈಕ್ ಈ ಸೆಡ್, ಅಮ್ಮ ಕನ್ನಡದಲ್ಲಿ ತುಂಬಾ ಫಿಲ್ಮ್ಸ್ ಆಕ್ಟ್ ಮಾಡಿದ್ರು. ಆಮೇಲೆ ಶಿ ಸ್ಯಾಕ್ರಿಫೈಸ್ herself for the family. ಇವತ್ತು ನಾನಾಗ್ಲಿ, ರವಿಶಂಕರ್ ಆಗ್ಲಿ, ತಮ್ಮ ಅಯ್ಯಪ್ಪ ಆಗ್ಲಿ, we are all made in ಬೆಂಗಳೂರು. ಸೊ ಈ ವರ್ಷ ಪೊಲೀಸ್ ಸ್ಟೋರಿ ಸರ್, ಮೊನ್ನೆ August 16th ಪೊಲೀಸ್ ಸ್ಟೋರಿ ಕಂಪ್ಲೀಟೆಡ್ 25 years. ಸೊ ಪೊಲೀಸ್ ಸ್ಟೋರಿ ಇಲ್ಲ ಅಂದ್ರೆ ನಿಜವಾಗ್ಲೂ ನಾನಿಲ್ಲ ಇವತ್ತು. ಸೊ ಐ ಥಿಂಕ್ ದ ಹೋಲ್ ಟೀಮ್ ಆಫ್ ಪೊಲೀಸ್ ಸ್ಟೋರಿಗೆ ಅಂಡ್ ಕರ್ನಾಟಕ ಜನತೆಗೆ, ತಾಯಿ ಭುವನೇಶ್ವರಿ ದೇವಿಗೆ ಅಂಡ್ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಕಮಿಂಗ್ ಟು ಮೇಡ್ ಇನ್ ಬೆಂಗಳೂರು, ರಿಯಲಿ ಇಟ್ ವಾಸ್ ಅ ವಂಡರ್ಫುಲ್ ಟೀಮ್. ತುಂಬಾ ಏನೋ ಮಾಡಬೇಕು ಅನ್ನೋ ಅವ್ರ ಉದ್ದೇಶ. ಸೊ ವೆನ್ ಬಾಲಕೃಷ್ಣ ಸರ್ ಅಪ್ರೋಚ್ಡ್ ಮೀ ಅಂಡ್ ಪ್ರದೀಪ್ ಕೇಮ್, ನೀವಿದ್ದೀರಾ ಅಂತ ಹೇಳಿದ ತಕ್ಷಣ ಐ ವಾಸ್ ಸೋ ಎಕ್ಸೈಟೆಡ್. ನೀವಿದ್ದೀರಾ ಅಂದ ತಕ್ಷಣ ಇನ್ನೂ ಎಕ್ಸೈಟೆಡ್. ಸೊ ನಾನು ಮಾಡ್ತೀನಪ್ಪ ಅಂತ. ಸೊ ಒಂದು ವಿಧದಲ್ಲಿ ನೀವೇ ಈ ಫಿಲ್ಮ್ ಅಲ್ಲಿ ಮಾಡೋಕೆ ಒಂದು ಕಾರಣ, ಬಿಕಾಸ್ ಬಟ್ ಬ್ಯಾಡ್ ಲಕ್ ಏನು ಅಂದ್ರೆ ಕಾಂಬಿನೇಷನ್ ಇಲ್ಲ. ಸೊ ಅಟ್ಲೀಸ್ಟ್ ಪಾರ್ಟ್ 2 ಅಲ್ಲಿ ನಾವು 3 ಜನ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಸರ್. ಡೈಲಾಗ್ ಕೇಳಿದ್ರು ನೀವು, ಡೈಲಾಗ್ ಇದರಲ್ಲಿ ತುಂಬಾ ಡೈಲಾಗ್ ಕಮ್ಮಿ, ಸೊ ಮೋರ್ ಆಫ್ ಎಕ್ಸ್ಪ್ರೆಷನ್, ಏನೋ ಹೊಸದಾಗಿ ತಗೊಂಡಿದ್ದಾನೆ. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ರೋಲ್, ಪವರ್ಫುಲ್ ರೋಲ್, ಬಟ್ ಅ ಲವಬಲ್ ರೋಲ್. ಸೊ ಫನಿ ಆಗಿರುತ್ತೆ ಕ್ಯಾರೆಕ್ಟರ್. ಎಂತ ಫನಿ ಅಂದ್ರೆ ಸೀರಿಯಸ್ ಆಗಿ ಮಾಡುವಾಗ ಏನೂ ಆಗ್ಲಿಲ್ಲ, ಆಚೆ ಕೂತಿದ ಮೇಲೆ ನನ್ನ ಕಾಲಿಗೆ ಏಟ್ ಬಿತ್ತು. ಸೊ ಇಟ್ ವಾಸ್ ನಾಟ್ ಇನ್ ದ ಶಾರ್ಟ್, ಆದ್ರೂ ದಟ್ ವಾಸ್ ಸೋ ಫನಿ.
So, Made in Bengaluru, we have so many memories. And Madhu, all the best, ma. God bless you. It was so good to act with you. We are all blessed. ಈ younger generation ಜೊತೆ ನಾವು act ಮಾಡ್ತಾ ಇದೀವಿ. It all started for me from Rangitaranga. So ಅಲ್ಲಿಂದ different characters ಬರ್ತಾ ಇದೆ. So like people say, we can live for 120 years. So 60 ಆಯ್ತು, ಫಸ್ಟ್ ಹಾಫ್ ಆಯ್ತು, ಸೆಕೆಂಡ್ ಹಾಫ್ ಶುರು ಆಯ್ತು. ಈ ಸೆಕೆಂಡ್ ಹಾಫ್ ಅಲ್ಲಿ ಮೊನ್ನೆ ತೆಲುಗು ಒಂದು ಸೂಪರ್ ಹಿಟ್ ಫಿಲ್ಮ್ SR ಕಲ್ಯಾಣ ಮಂಟಪಂ ಅಂತ. ಈಗ ಐ ಥಿಂಕ್ ಮೇಡ್ ಇನ್ ಬೆಂಗಳೂರು ಅಗೇನ್ ಇಟ್ ಶುಡ್ ಮೇಕ್ ಅ ಮಾರ್ಕ್, ಬಿಕಾಸ್ ಐ ಫೀಲ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ಅಂಡ್ ಐ ನೋ ದ ಸ್ಟೋರಿ. ಈಗಲೇ ಬೇಡನ್ನು ತುಂಬಾ ಫಂಕ್ಷನ್ಸ್ ಇದೆ. ಸೊ ವಂಡರ್ಫುಲ್ ಸ್ಕ್ರಿಪ್ಟ್, ವಂಡರ್ಫುಲ್ ಕ್ಯಾರೆಕ್ಟರ್ಸ್. ಎಲ್ಲ ಕ್ಯಾರೆಕ್ಟರ್ಸ್ ತುಂಬಾ ಲೈವ್ಲಿ ಆಗಿರುತ್ತೆ, ಲವ್ಲಿ ಆಗುತ್ತೆ. ಈಗ ಸಾರ್ ಹೇಳಿದಂಗೆ ಸಿ ಹಿ ಗಾಟ್ ಸಮ್ ಇನ್ಸ್ಪಿರೇಷನ್. ನನಗೂ ಅಷ್ಟೇ, ಹಿ ಹ್ಯಾಡ್ ಸೋ ಮೆನಿ ಥಿಂಗ್ಸ್ ಇನ್ ಹಿಸ್ ಮೈಂಡ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯು ಲವ್ ದ ಕ್ಯಾರೆಕ್ಟರ್ and your getup is looking very different. ನಾನು ಈಗಲೇ ನೋಡ್ತೀನಿ ನಿಮ್ದು. So I think it will be a wonderful film. So Rajni madam, Varammahalakshmi. So ಖಂಡಿತ ಎಲ್ರಿಗೂ ಒಳ್ಳೇದಾಗಲಿ, ಶುಭವಾಗಲಿ, ಜಯವಾಗಲಿ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.